ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂತಹ ವಿಭಿನ್ನ ರೀತಿಯಾದಂತಹ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವೀಣಾ ಶೆಟ್ಟಿ. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸಂತೋಷ ಮೇಡಮ್. ಸೊ ಯಾವಾಗಲೂ ಬರುವಾಗ ಡಿಫ್ರೆಂಟ್ ರೆಸಿಪಿ, ಇವತ್ತು ಏನು ರೆಸಿಪಿ? ಇವತ್ತು ನಾನು ವೆಜ್ ಫ್ರೈ ಸ್ಟೀಮ್ ರೋಲ್ ಮಾಡ್ತಾ ಇದ್ದೇನೆ. ವೆಜ್ ಫ್ರೈ ಸ್ಟೀಮ್ಡ್ ರೋಲ್, ಓಕೆ. ಆಮೇಲೆ ನೆಕ್ಸ್ಟು ನಾವು ಇಲ್ಲಿಂದ ಬಾಂಬೆ ಸ್ಟ್ರೀಟ್ ಫುಡ್ಡಿಗೆ ಹೋಗುವ. ಓ, ಲಾಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಹೋಗಿದ್ದೆ, ಇವತ್ತು ಬಾಂಬೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಓಕೆ. ದಾಬೇಲಿ ಅಂತೇಳಿ. ದಾಬೇಲಿ. ಹಾಂ ಹಾಂ. ಇದು ಸ್ಟ್ರೀಟ್ ಫುಡ್? ಸ್ಟ್ರೀಟ್ ಫುಡ್ ಹೆಸರು ಮಾತ್ರ ಕೇಳಿದ್ದೀನಿ, ಯಾವ ರೀತಿ ಇದೆ ಅಂತ ನಾನು ಟೇಸ್ಟ್ ನೋಡಿಲ್ಲ. ಸ್ವಲ್ಪ ಸ್ಟ್ರೀಟ್ ಸೈಡಲ್ಲಿ ಜಾಸ್ತಿ ಇರುತ್ತೆ. ಈಗ ನಾವು ಆ ಸೈಡಲ್ಲಿ ಹೇಳ್ತೇವಲ್ವ ವಡಾಪಾವ್ ಅಂತ ಹೇಳಿ, ಅದೇ ಟೈಪಲ್ಲಿ ಇರುತ್ತೆ. ಸ್ವಲ್ಪ ಇದು ಸ್ಟಫಿಂಗ್ ಜಾಸ್ತಿ ಇರುತ್ತೆ. ಇದು ಮಹಾರಾಷ್ಟ್ರನ್, ಇದು ಬಾಂಬೆ ಕಡೆಗ ಅಲ್ಲಿ ಜಾಸ್ತಿ. ಸರಿ, ಹಾಗಾದ್ರೆ ಎಲ್ಲಿ ಸ್ಟ್ರೀಟ್ ಫುಡ್ ಆದ್ರೆ ಏನಂತೆ, ನಮಗೆ ಫುಡ್ ಆದ್ರೆ ಹೌದು. ಸೊ ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಯಾವುದು, ದಾಬೇಲಿಯಾ ಯಾವುದು ಇನ್ನೊಂದು? ವೆಜ್ ಫ್ರೈ ಸ್ಟೀಮ್ಡ್ ಫ್ರೈ ರೋಲ್. ವೆಜ್ ಫ್ರೈ ಸ್ಟೀಮ್ ರೋಲ್. ಓಕೆ, ವೆಜ್ ಫ್ರೈ ಸ್ಟೀಮ್ ರೋಲ್ ಎಲ್ಲ ಏನು? ಓಕೆ. ಸೊ ಹೇಗೆ? ಸ್ಪೂನ್ ಕೊಡಿ ಒಂದು. ನೀರುಳ್ಳಿ, ಟೊಮೆಟೊ ಸ್ವಲ್ಪ, ಸ್ವಲ್ಪ ಹಸಿಮೆಣಸು, ಬೀನ್ಸ್, ಸ್ವಲ್ಪ ಕಸೂರಿ ಮೇಥಿ, ಕೈಯಲ್ಲೇ ಸ್ವಲ್ಪ. ಇದಕ್ಕೆ ಅರುಣಾದವ್ರ ಜೀರಿಗೆ ಪುಡಿ. ಓಕೆ. ಅರುಣಾ ಜೀರಿಗೆ ಪುಡಿ ಸಾಕು. ಓಕೆ. ಮೆಣಸಿನ ಹುಡಿ, ಅರುಣಾ ಮೆಣಸಿನ ಪುಡಿ ಸ್ವಲ್ಪ ಹಾಕಿ ಸಾಕು. ಇನ್ನು ಉಪ್ಪು ರುಚಿಗೆ ತಕ್ಕಷ್ಟು. ಈ ಬೀನ್ಸ್ ಇದನ್ನೆಲ್ಲ ಬೇಯಿಸ್ಕೊಳ್ಳೋ ಹಾಗಿಲ್ವಾ? ಅಂದರೆ ನಾವು ಸ್ಟೀಮ್ ಮಾಡ್ತಾ ಇದ್ದೇವಲ್ವಾ, ಹಾಂ ಹಾಂ, ಅದರಲ್ಲೇ ಬೇಯುತ್ತೆ ಅದು. ಓಕೆ. ಬೇಸನ್ ಇದು. ಈ ಕಡಲೆ ಹಿಟ್ಟು ಯಾಕೆ ಇದಕ್ಕೆ? ಬೈಂಡಿಂಗಿಗೆ. ಹಾಂ ಹಾಂ, ಓಕೆ. ಇದು ನಿಮ್ಮದೇ ಓನ್ ಇನೋವೇಟಿವ್ ರೆಸಿಪಿಯಾ? ಹೌದು.
ಸ್ವಲ್ಪ ನೀರು ಹಾಕಿ ಟೊಮ್ಯಾಟೊ ಅಲ್ಲಿ ನೀರು ಇರುತ್ತಲ್ಲ ಮತ್ತೆ ಪುನಃ ಬೇಕಾಗುತ್ತೆ. ಸ್ವಲ್ಪ ಬೇಕಾಗ್ತದೆ. ಹಾಂ ಹಾಂ, ಇಷ್ಟು ಸಾಕು. ಓಕೆ, ಇದೊಂದು ಸೈಡಲ್ಲಿ ಇಡುವ ನಾವು. ನಾನು ಮನೆಯಿಂದನೇ ಚಪಾತಿ ಹಿಟ್ಟು ಕಲಿಸ್ಕೊಂಡು ಬಂದಿದ್ದೇನೆ. ಹಾಂ ಹಾಂ, ಚಪಾತಿ ಹಿಟ್ಟಿದು. ಇದು ಯಾವ ರೀತಿ ಬರುತ್ತೆ ಏನು ಅಂತ ಏನೂ ಕ್ಲೂ ಇಲ್ಲ, ಬಿಕಾಸ್ ಇದು ನಿಮ್ಮ ಓನ್ ಇನೋವೇಟಿವ್ ರೆಸಿಪಿ. ಸೊ ಹಾಗಾಗಿ ನೀವು ಹೇಗೆ ಮಾಡ್ತಿದ್ದೀರಿ ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಈ ಒಂದು ಕಡೆ ನೋಡಿದ್ರೆ ಅದು ಟೊಮ್ಯಾಟೊ ಅದೊಂದು ಸ್ಟಫಿಂಗ್ ಮಾಡಿದ್ದೀರಿ, ಇದು ಈ ಕಡೆ ಚಪಾತಿ ಅಂಟನ್ನು, ಗೋಧಿ ಅಂಟನ್ನು ಲಟ್ಟಿಸ್ಕೊಳ್ಳೋದು ಹೇಗೆ? ಲಟ್ಟಿಸ್ಕೊಳ್ಳೋದು. ಈಚೆಯಿಂದ ನಾವು ಸ್ಟೀಮಿಗೆ ಇಟ್ಕೊಳ್ಬೇಕಾ? ನೀರಿಡುವ. ಆಲ್ರೆಡಿ ಇದಕ್ಕೆ ನೀರು ಹಾಕಿ ರೆಡಿ ಇದೆ. ಎಣ್ಣೆ ಹಾಕಬೇಕಾದಕ್ಕೆ ಹೇಗೆ? ಬೇಡ, ಎಣ್ಣೆ ಬೇಡ. ಇದಾಗಿದೆ ಅಲ್ಲ. ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅದಕ್ಕೆ ಚಪಾತಿಯನ್ನೆಲ್ಲ ಕಾಯಿಸ್ಕೊಳ್ಳೋಂಗಿಲ್ಲ, ಇಲ್ಲ, ಲಟ್ಟಿಸಿ ಡೈರೆಕ್ಟ್. ಹಾಂ, ಇದನ್ನು ನಾವು ರೋಲ್ ಮಾಡ್ತಾ ಬರೋದು. ಬೇಯಿಸೋದಾ? ಇದು ಈಗ ಎಷ್ಟೊತ್ತು ಬೇಯಿಸ್ಕೊಳ್ಬೇಕು ಇದನ್ನು? ಒಂದು 5 ನಿಮಿಷ. 5 ನಿಮಿಷ, ಒಂದು 5 ನಿಮಿಷ ಸ್ವಲ್ಪ ಬೆಂದರೆ ಆಯಿತು. ಸೊ ವೆರಿ ಡಿಫ್ರೆಂಟ್ ರೆಸಿಪಿ ಆ್ಯಕ್ಚುಲಿ. ಅದನ್ನು ಹಾಕಿ ಇದು ಯಾವಾಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ. ಹೌದು. ನಾನು ಫ್ರೈ ಅಂತ ಹೇಳಿದ್ದೇನಲ್ವಾ, ಅದು ಸ್ವಲ್ಪ ಬೆಂದಾದಮೇಲೆ 5 to 10 ಮಿನಿಟ್ಸ್ ಬೆಂದಾದ ತಕ್ಷಣ ಅದನ್ನು ನಾವು ಈ ನಮ್ಮ ಸೌತ್ ಸೈಡ್ ಇದೆ, ದಕ್ಷಿಣ ಕನ್ನಡ ಸೈಡ್ ಉಡುಪಿ ಪತ್ರೊಡೆ ಮಾಡ್ತೇವೆ. ನೀವು ಕೇಳಿದ್ದೀರಾ? ಪತ್ರೊಡೆ ಫ್ರೈ ಮಾಡ್ತಾರೆ. ಹೌದು, ಸೇಮ್ ಇದೇ ಥರ ಬರುತ್ತೆ. ಇದು ಕಟ್ ಮಾಡಿ ಫ್ರೈ ಮಾಡೋದು ಎಣ್ಣೆಯಲ್ಲಿ ಹಾಕಿ. ಓಕೆ. ಸೊ ಬಟ್ ವೆರಿ ಇನೋವೇಟಿವ್ ರೆಸಿಪಿ. ಈಗ ನೀವು ಟೊಮ್ಯಾಟೊ ಹಾಕಿದ್ದೀರ, ಅದರ ನೀರು ಬಿಟ್ಕೊಳ್ಳೋದಿಲ್ವಾ? ಇಲ್ಲ, ಅಂದರೆ ನಾವು ಬೈಂಡಿಂಗಿಗೆ ಇದು ಕಡಲೆ ಹಿಟ್ಟು ಹಾಕಿದ್ರಿ, ಹಾಗಾಗಿ ನೀರು ಬಿಟ್ಕೊಳ್ಳೋದಿಲ್ಲ. ಸೊ ನನಗೆ ಆಗದಿಂದ ಅದೇ ತಲೆಯಲ್ಲಿ ಕ್ವೆಶನ್ ಹೊಳಿತಾ ಇದೆ, ಇದು ನೀರು ಬಿಟ್ಕೊಳ್ಳೋದಿಲ್ವಾ ಹೇಗೆ? ಅಂದರೆ ನೀರು ಬಿಟ್ಕೊಂಡ್ರೆ ಅದೊಂಥರ ಸಾಗಿ ಅನಿಸುತ್ತೆ. ಆ ಥರ ಏನು ಬರೋದಿಲ್ಲ. ಯಾಕಂದ್ರೆ ನಾವು ರೋಲ್ ಮಾಡಿದ್ದೇವಲ್ಲ, ಫುಲ್ ಸ್ಟಾರ್ಟಿಂಗಿಂದನೇ ರೋಲ್ ಬರುತ್ತೆ. ಇದು ಅದಕ್ಕೆ ಬೈಂಡಿಂಗ್ ಕಡಲೆ ಹಿಟ್ಟು ಬೆಂದಾಗ ಅದು ಕೂಡ ಗಟ್ಟಿ ಆಗುತ್ತೆ. ಎಷ್ಟೆಲ್ಲ ಥಿಂಕ್ ಮಾಡಿದಿರಿ, ಇಷ್ಟೆಲ್ಲ ಯೋಚನೆ ಮಾಡಿ ಮಾಡೋದೇ ಒಂದು ಸ್ವಲ್ಪ ಕಷ್ಟ. ಸೊ ವೆರಿ ಇನೋವೇಟಿವ್, ಆ್ಯಕ್ಚುಲಿ ವೆರಿ ಇನೋವೇಟಿವ್. ಏನಾದರೂ ಬೇರೆ ಬೇರೆ ಟೈಪ್ ಮಾಡಬೇಕಲ್ಲ. ಸೊ ಟೇಸ್ಟ್ ಹೇಗೆ ಬರುತ್ತೆ ಅಂತ ಅದು ನೆಕ್ಸ್ಟ್ ಕುತೂಹಲದ ಒಂದು ವಿಷಯ. ನೋಡಬೇಕು ಆಗಿದೆ ಅಂತ ತೆಗೀರಿ. ಆಗಿದೆ. ಇದು ತಣ್ಣಗಾದ ಮೇಲೆ ತೆಗೆದು ಕಟ್ ಮಾಡಲಿಕ್ಕೆ ಇದೆ. ಓಕೆ, ತಣ್ಣಗಾಗಬೇಕು, ಬಿಸಿ ಇರುವಾಗ ಆಗೋದಿಲ್ಲ. ಯಾಕಂದರೆ ಹಸಿ ಹಿಟ್ಟಲ್ವ ಅದು. ಅಕ್ಕಿ ಹಿಟ್ಟಲ್ಲ ಅಂದರೆ ಸ್ವಲ್ಪ ಬೈಂಡಿಂಗ್ ಬರ್ತದೆ. ಇದು ನಮ್ಮದು ಗೋಧಿ ಹಿಟ್ಟು, ಹಾಗಾಗಿ. ಓಕೆ, ಆಗಿದೆ ಇದು. ಇದೀಗ ಗೋಧಿ ಪತ್ರೊಡೆ ಬಾಣಲೆ. ಓಕೆ, ಪ್ಯಾನ್? ಹೌದು, ಫ್ರೈ ಪ್ಯಾನ್. ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ. ಆಯಿಲ್ ಹಾಕ್ಬೇಕಲ್ಲ, ಎಣ್ಣೆ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹೇಗೆ? ಸಾಕು. ನನಗದೇ ಕುತೂಹಲ ಇದ್ದದ್ದು. ಸೊ ಕರೆಕ್ಟಾಗಿ ಆ ಒಂದು ಸ್ಟಫಿಂಗ್ ಇದು ಬಂದಿದೆ. ಟೊಮ್ಯಾಟೊ ಹಾಕಿದಿರಿ ಅಂತ ಎಲ್ಲೂ ಗೊತ್ತಾಗ್ತಾ ಇಲ್ಲ.
ನಾನದು ತುಂಬ ನೀರು ಬಿಟ್ಟು ಸಾಗಿ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೆ. ಇದಕ್ಕೆ ಹಾಗಾದರೆ ಈ ಕ್ಯಾಬೇಜ್ ಅದೆಲ್ಲ ಕೂಡ ಹಾಕ್ಬೋದಲ್ಲ? ಹಾಕ್ಬೋದು. ಸೊ ಸಾಸ್ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಸಾಸ್ ಅವ್ರ ಚಟ್ನಿ ಸಾಗುತ್ತೆ. ಮತ್ತು ಸಾಸ್ ಒಳ್ಳೇದಾಗುತ್ತೆ. ಈಗ ಇದ್ರ ಒಳಗೆ ಎಲ್ಲ ಸ್ಟಫಿಂಗ್ ಸ್ಪೈಸಿ ಇರುತ್ತೆ, ಔಟರ್ ಲೇಯರ್ ಈಗ ಅದು ಬ್ಲ್ಯಾಂಡ್ ಅನ್ಸಲ್ವಾ? ಈಗ ಚಪಾತಿ ರೋಲ್ ಹಾಕಿ ಮಾಡಿದ್ದೀರಿ. ಹೌದು, ಬ್ಲ್ಯಾಂಡ್ ಅನ್ಸಲ್ವಾ ಅದು? ಸ್ವಲ್ಪ ಸಪ್ಪೆ ಅಂತ? ಇಲ್ಲ, ನಾವು ಉಪ್ಪೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಈ ಸಮೋಸ ಟೈಪಲ್ಲಿ ಬರ್ತದೆ. ಸೊ ಕೆಲವು ಸರಿ ಅಡುಗೆ ಮಾಡುವಾಗ ಸೇಮ್ ಅದೇ ಸ್ವಲ್ಪ ಚೇಂಜ್ ಮಾಡೋದು ಬೋರ್ ಅನ್ಸುತ್ತೆ. ಬಟ್ ನೋಡಿ, ಮಾಡುವ ಎಲ್ಲ ಇದು ಅದೇ ತರಕಾರಿಗಳು, ಅದೊಂಥರ ಚಾಲೆಂಜಿಂಗ್ ಆಗಿರುತ್ತೆ ಗೃಹಿಣಿಯರಿಗೆ. ಬೆಳೆ ಎದ್ದ ತಕ್ಷಣ. ಬಟ್ ಅದೇ ಹೇಳಿದ್ದು, ಸ್ವಲ್ಪ ನಾವು ಹೇಗೆ ಅದನ್ನು ಹೊಸದಾಗಿ ಮಾಡ್ಕೊಳ್ಬೋದು, ಅದು ಇನೋವೇಟಿವ್ ಹಾಗೆ. ಸೊ ಮೊದಲೇ ಬೆಂದಿರೋದ್ರಿಂದ ತುಂಬಾ ಹೊತ್ತು ಅದನ್ನ ಬೇಕಂತ ಇಲ್ಲ. ಸೈಡ್ ಒಂದು ಸ್ವಲ್ಪ ಇದಾದ್ರೆ ಆಯ್ತು. ಆಗಿದೆ ಇದು. ಓಕೆ, ತಕ್ಕೊಳ್ಳಿ ಅಲ್ಲಿ. ಬಿಸಿಯಾದ ವೆಜ್ ಫ್ರೈ ರೆಡಿ ಆಗಿದೆ. ಸೊ ವೆಜ್ ಸ್ಟೀಮ್ಡ್ ಫ್ರೈಡ್ ರೋಲ್. ಈಗ ಗೊತ್ತಾಯ್ತು ಇದರ ಹೆಸರು ಕರೆಕ್ಟಾಗಿ. ಸೊ ವೆಜ್ ಇದೆ, ಸ್ಟೀಮ್ ಆಗಿದೆ, ಫ್ರೈ ಆಗಿದೆ, ರೋಲ್. ಸೂಪರ್. ಸೊ ವೆರಿ ಇನೋವೇಟಿವ್ ರೆಸಿಪಿ. ಟೇಸ್ಟ್ ಹೇಗಿದೆ ಆಮೇಲೆ ಹೇಳ್ತೀನಿ. ಸೊ ವೆರಿ ಇನೋವೇಟಿವ್ ರೆಸಿಪಿ. ಇನೋವೇಟಿವ್ ಅಂದಾಕ್ಷಣ ಎಲ್ಲರೂ ಅಂದ್ಕೊಳ್ತಾರೆ ತುಂಬ ಖರ್ಚಾಗುತ್ತೆ, ಪದೇ ಅಂಗಡಿಗೆ ಓಡಬೇಕು. ಯಾಕೆ? ಮನೆಯಲ್ಲೇ ಇರುವಂಥ ಕೆಲವು ಸಾಮಗ್ರಿಗಳಲ್ಲಿ ಕೆಲವು ವೆಜಿಟೇಬಲ್ಸಲ್ಲಿ ಈ ರೀತಿಯಾದಂಥ ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡಿಕೊಟ್ಟಿದ್ದಾರೆ. ಸೊ ನನಗಂತೂ ಇದನ್ನು ನೋಡ್ತಾ ಇರುವಾಗ ವೆರಿ ಟೇಸ್ಟಿ ಅನಿಸ್ತಾ ಇದೆ. ಟೇಸ್ಟ್ ಆಮೇಲೆ ನೋಡ್ತೀನಿ, ಬಟ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ವೆಜ್ ಫ್ರೈ ಸ್ಟೀಮ್ಡ್ ರೋಲ್ ತಯಾರಿಸುವ ವಿಧಾನ. ಮೊದಲಿಗೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು, ಬೀನ್ಸ್, ಕಸೂರಿ ಮೇಥಿ, ಅರುಣ ಜೀರಿಗೆ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಕಡಲೆ ಹಿಟ್ಟು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಗೋಧಿ ಅಂಟನ್ನು ಲಟ್ಟಿಸಿ ತಯಾರಿಸಿದ ಮಿಶ್ರಣವನ್ನು ಹರಡಿಕೊಂಡು ಮಡಚಿಕೊಳ್ಳಿ. ಆನಂತರ ಹಬೆಯಲ್ಲಿ 5 ರಿಂದ 10 ನಿಮಿಷ ಬೇಯಿಸಿ. ತಣ್ಣಗಾದ ನಂತರ ಚಿಕ್ಕ ತುಂಡುಗಳನ್ನು ಮಾಡಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿಯಾದ ವೆಜ್ ಫ್ರೈ ಸ್ಟೀಮ್ ರೋಲ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಸೊ ಇನೋವೇಟಿವ್ ರೆಸಿಪಿ, ಇಷ್ಟುದ್ದ ಹೆಸರು ಇನ್ನೊಂದು ಸರಿ ಆಮೇಲೆ ಹೇಳ್ತೀನಿ. ಬಟ್ ನೆಕ್ಸ್ಟ್ ರೆಸಿಪಿ ಯಾವುದು ನನಗೂ ಕೂಡ ಕ್ಲೂ ಇಲ್ಲ. ಅದ್ಯಾವುದೋ ಸ್ಟ್ರೀಟ್ ಫುಡ್ ಅಂತ ಹೇಳಿದರು, ಹೆಸರು ಮರ್ತೋಯ್ತು, ತೊಂದರೆ ಇಲ್ಲ, ಅವರು ಹೇಳ್ಕೊಡ್ತಾರೆ. ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಒಂದು ಇನೋವೇಟಿವ್ ರೆಸಿಪಿ ಆಯಿತು. ಈಗ ಯಾವ ರೆಸಿಪಿ? ಸ್ಟ್ರೀಟ್ ಫುಡ್. ಅದು ಕೂಡ ಮಹಾರಾಷ್ಟ್ರೀಯನ್ ಸ್ಟ್ರೀಟ್ ಫುಡ್. ಯಾವ ರೀತಿ ಇದೆ, ಹೇಗೆ ಮಾಡೋದು ಬನ್ನಿ ಕೇಳೋಣ. ಎಸ್, ಈಗ ಮಹಾರಾಷ್ಟ್ರೀಯನ್ ಸ್ಟ್ರೀಟ್ ಫುಡ್ ದಾಬೇಲಿ. ಯಾವುದೋ ಒಂದು ಪ್ಲೇಸ್ ಹೆಸರು ಥರ ಇತ್ತಲ್ಲಪ್ಪ ಅಂತ ಅನ್ಕೊಂಡೆ, ನೀವು ಅದೇ ಗೆಸ್ ಮಾಡ್ತೀರಾ. ಸೊ ಇದು ದಾಬೇಲಿ, ಕರೆಕ್ಟ್. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಗ್ಯಾಸ್ ಹಚ್ಚಿ ಕಡಾಯಿ ಇಡುವ. ಓಕೆ.
ಎಣ್ಣೆ ಹಾಕಿ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸ್ವಲ್ಪ ಹಾಕಿ. ಹಾಂ, ಸಾಕು ಸಾಕು. ಆ್ಯಕ್ಚುಲಿ ಇದು ದಾಬೇಲಿ ಪೌಡ್ರ್ ಅಂತ ಹೇಳಿ ನಾನು ಮಾಡಿಟ್ಕೊಂಡಿದ್ದೇನೆ. ದಾಬೇಲಿ ಪೌಡರ್ ಅಂತಲೇ ಸಿಗತ್ತೆ, ಮತ್ತು ನಾನೇ ಮಾಡ್ಕೊಂಡಿದ್ದೇನೆ ಮನೆಯಲ್ಲಿ. ಇದಕ್ಕೆ ಬೇರೆ ಏನೂ ಇಲ್ಲ. ಕೊತ್ತಂಬರಿ, ಜೀರಿಗೆ, ಬಡೆ ಸೊಪ್ಪು, ಚಕ್ಕೆ, ಲವಂಗ, ಮತ್ತು ಏಲಕ್ಕಿ, ಚಕ್ಕೆ ಹೂವು ಅಂತ ಹೇಳ್ತೀವಲ್ಲ, ಅದೆಲ್ಲ ಹಾಕಿ ಅದರೊಟ್ಟಿಗೆ ಒಂದು ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಂತ ಹೇಳಿ ಒಣಮೆಣಸು ಹಾಕ್ಕೊಳ್ಬೇಕು. ಮತ್ತು ಕಾಯಿ ತುರಿ ಫ್ರೈ ಮಾಡ್ಕೊಳ್ಳೋದು, ಅಂದರೆ ಲೋ ಫ್ಲೇಮಲ್ಲಿ ವಿದೌಟ್ ಆಯಿಲ್. ಓಕೆ. ಕಾಯಿ ತುರಿ ಎಲ್ಲ ಕೊಬ್ಬರಿ ಕೊಬ್ಬರಿ ಸಾಕ್ತದೆ. ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಅರಿಶಿನ ಹುಡಿ, ಸಕ್ಕರೆ, ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಬೇಕು, ಉಪ್ಪು ಹಾಕಬೇಕು. ಓಕೆ. ಸ್ವಲ್ಪ ಅರೋಮಾ ನೋಡಿ. ಸರಿನಾ? ಸೂಪರ್ ಇದೆ. ಈಗ ನಾವು ಎಣ್ಣೆ ಇಟ್ಟಿದೆ ಅಲ್ವಾ? ಸೊ ಇದನ್ನೆಲ್ಲ ನೀವು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀರಿ. ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಮನೆಯಲ್ಲಿ ಹೇಗೆ ಇಟ್ಕೊಳ್ಬೋದು? ಸ್ವಲ್ಪ ಹೌದು, ಇಟ್ಕೊಳ್ಬಹುದು. ಫ್ರಿಜ್ಜಲ್ಲಿ ಇಡಬೇಕು. ಅದೇ ನಾನು ಹೇಳಿದ್ದೆಲ್ಲ, ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬಹುದು, ಹೀಗೆ ಸಹ ಇಡ್ಬೋದು. ಇದಕ್ಕೆ ನಾನು ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿದ್ದೇನೆ. ಇದು ಆಲೂಗಡ್ಡೆ ಜೊತೆಗೆ ಸರಿ ಮಿಕ್ಸ್ ಆಗಿ ಸರಿ ಬ್ಲೆಂಡ್ ಆಗಬೇಕಿದ್ದು. ಈಗ ಉಪ್ಪು ಹಾಕಿದ್ರಿ, ಸಕ್ಕರೆ ಹಾಕಬೇಕು ಹೇಳಿದ್ರಿ. ಹೌದು. ಸಕ್ಕರೆ ಎಷ್ಟು ಬೇಕಾಗುತ್ತೆ? ಸ್ವಲ್ಪ 1 ಸ್ಪೂನ್ ಅಷ್ಟು. ಟೇಸ್ಟಿಗೆ ಇದು ಬ್ಲೆಂಡ್ ಆಗೋದು. ಹೌದು. ಕರೆಕ್ಟ್ ಮ್ಯಾಶ್ ಆಗಬೇಕು. ಹೌದು. ಓಕೆ. ಸೊ ಸರಿ ಮಿಕ್ಸ್ ಆಗಿ ಒಂಥರ ಪೇಸ್ಟ್ ಥರ ಬರಬೇಕು. ಇದಕ್ಕೆ ಸರ್ ಮೆಣಸಿನ ಹುಡಿ ಹಾಕ್ಕೊಳ್ಳುವ. ನಾವು ಮೆಣಸಿನ ಪುಡಿ, ಅರುಣಾ ಚಿಲ್ಲಿ ಪೌಡರ್ ಹಾಕ್ಲಾ? ಸಾಕು ಸರ್. ನೀರು ಹಾಕೊಳ್ಬೇಕಾ ಹೇಗೆ? ಬೇಡ, ನೀರು ಬೇಡ. ನೀರಿಲ್ಲ. ಅಂದರೆ ಸ್ವಲ್ಪ ಗಟ್ಟಿ ಥರ ಬಂದರೆ ಉಂಟಲ್ಲ, ಸ್ವಲ್ಪ ಹಾಕ್ಕೊಳ್ಬೋದು ನಾವು. ಬಟ್ ಈ ಕನ್ಸಿಸ್ಟೆನ್ಸಿ ಇರಬೇಕು, ಈ ರೀತಿಯಾಗಿ ದಪ್ಪಕ್ಕೆ ಸ್ವಲ್ಪ ಹಾಕಿ. ಓಕೆ. ಸಾಕಾ? ಸಾಕು. ಆಗಿದೆ ಇದು. ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ. ಓಕೆ. ನೆಕ್ಸ್ಟ್ ಇದನ್ನು ನಾವೊಂದು ಬೌಲಿಗೆ ಹಾಕುವ. ಹೆಲ್ಪ್ ಮಾಡ್ತೇನೆ. ಸೊ ಪೊಟ್ಯಾಟೊ ಅಂತಾನೆ ಗೊತ್ತಾಗಲ್ಲ, ಫುಲ್ ಅದು ಮ್ಯಾಶ್ ಆಗಿದೆ, ಸರಿ ಮ್ಯಾಶ್ ಆಗಿ ಪೇಸ್ಟ್ ಥರ ಆಗಿಬಿಡ್ಬೇಕು. ಇದಕ್ಕೆ ನಾವು ದಾಳಿಂಬೆ ಬಿಸಿ ಇರುವಾಗಲೇ ಹಾಕೊಳ್ಳೋದಾ? ಓಕೆ. ಕೊತ್ತಂಬರಿ ಸೊಪ್ಪು, ಪೀನಟ್, ಸ್ವಲ್ಪ ಕಾರ್ನ್ ಮಿಕ್ಸ್ಚರ್, ಸ್ವಲ್ಪ ಸೇವು, ಕಾವಲಿ ಇಟ್ಕೊಳ್ಬೇಕಾ? ಸೊ ಇದೆ ಆಗದ್ದು? ಹೌದು, ಅದೇ ಸಾಕು. ಆಯಿಲ್ ಇದೆ ಅದರಲ್ಲೇ ಸಾಕಾ? ಸಾಕು. ನೆಕ್ಸ್ಟ್ ಏನು ಮಾಡ್ಕೊಳ್ಳೋದು? ಈ ಪಾವನ್ನು ಸ್ವಲ್ಪ ಬಿಸಿ ಮಾಡಬೇಕು. ಇಟ್ಕೊಳ್ಳೋದಾ? ಹೌದು.
ಎರಡು ಕಡೆ ಕೂಡ ಕಾಯಿಸ್ಕೊಳ್ಬೇಕಾ ಹೇಗೆ? ಬೇಡ, ಅದು ಸ್ಟಫಿಂಗ್ ಆದಮೇಲೆ ಮತ್ತೊಂದು ಸೈಡ್ ಮತ್ತೆ ಪುನಃ ಒಂದೇ ಸೈಡ್ ಸಾಕು. ಇದು ಗ್ಯಾಸ್ ಹಾಗೆ ಇರಲಿಯಾ ಆಫ್ ಮಾಡಬೇಕಾ? ಆಫ್ ಮಾಡಿ. ಈಗ ನಾನು ಇದರಲ್ಲಿ ಇಮ್ಲಿ ಚಟ್ನಿ ಅಂತ ಮಾಡಿದ್ದೇನೆ, ಕಟ್ಟ ಮೀಠ ಚಟ್ನಿ, ಇಲ್ಲಾಂದ್ರೆ ಗ್ರೀನ್ ಚಟ್ನಿ, ಯಾವುದು ಕೂಡ ಆಗತ್ತೆ. ಒಂದು ಲೇಯರ್ ಈ ಥರ ಹಚ್ಕೊಳ್ಬೇಕು. ಎರಡೂ ಕಡೆ ನಾವು ಮಾಡಿದಂಥ ಇದು ಮಿಕ್ಸ್ಚರ್ ಉಂಟಲ್ಲ, ಹೀಗೂ ಸಹ ಮಾಡ್ಬೋದು. ಮಾಡಿ ಆದಮೇಲೆ ಅದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಸೇವ್ ಹಾಕ್ಕೊಳ್ಬೋದು. ಓಕೆ. ಇದು ಅಂದರೆ ಮತ್ತೆ ಪುನಃ ಫ್ರೈ ಮಾಡೋದಕ್ಕಿದೆಯಾ? ಯಾವುದನ್ನು? ಈಗ ಇಲ್ಲ, ಜಸ್ಟ್ ಬಿಸಿ ಮಾಡಿ, ಜಸ್ಟ್ ಅದನ್ನು ಸೈಡ್ ಔಟರ್ ಲೇಯರ್ ಅದನ್ನು ಬಿಸಿ ಮಾಡ್ಕೊಳ್ಳುವಂಥದ್ದು. ಗ್ಯಾಸ್ ಆನ್ ಮಾಡಿದ? ಗ್ಯಾಸ್. ಈ ವಡಾಪಾವ್ ನೀವಾಗಲೇ ಹೇಳಿದಾಗೆ ಅದರ ಬದಲು ಇದನ್ನು ಹೀಗೆ ವಡಾ ಥರ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಮ್ಯಾಶ್ ಮಾಡೀನಿ. ಸ್ವಲ್ಪ ಬಿಸಿ ಬರಬೇಕು ಅಂತ ಹೇಳಿ ಅಷ್ಟು. ಎರಡು ಕಡೆ ಕಾಯಿಸ್ಕೊಳ್ಳೋದ? ಸ್ವಲ್ಪ. ಸಾಕಲ್ಲ? ಸಾಕು. ತೆಗಿಯೋದಾ? ಹೌದು, ತೆಗೀರಿ. ಗ್ಯಾಸ್ ಆಫ್? ಗ್ಯಾಸ್ ಆಫ್. ಆಗಿದೆ ಸುಕನ್ಯಾ, ಇದು ರೆಡಿ? ಹೌದು, ರೆಡಿಯಾಗಿದೆ. ಬಿಸಿ ಬಿಸಿಯಾದ ದಾಬೇಲಿ ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ಬ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಸ್ವಲ್ಪ ನಾನು ಆ್ಯಕ್ಚುಲಿ ವಡಾಪಾವ್ ಇದನ್ನೆಲ್ಲ ಆದರೆ ತಿಂದಿದ್ದೀನಿ, ದಿಸ್ ದಾಬೇಲಿ ಇಲ್ಲ, ನಾನು ತಿಂದಿಲ್ಲ. ಥ್ಯಾಂಕ್ ಯು. ಈಗ ತಿಂದು ನೋಡಿ. ಎಸ್. ಸೊ ಮಹಾರಾಷ್ಟ್ರನ್ ಸ್ಟ್ರೀಟ್ ಫುಡ್ ಇದು ಆ್ಯಕ್ಚುಲಿ. ಸೊ ಹೆಚ್ಚಾಗಿ ಮುಂಬೈ ಈ ಕಡೆ ಎಲ್ಲ ಹೋದರೆ ಈ ಸ್ಟ್ರೀಟ್ ಫುಡ್ ಎಲ್ಲ ತುಂಬ ಸಿಗುತ್ತೆ. ಸೊ ದಾಬೇಲಿ ಕೂಡ ಅದರಲ್ಲಿ ಒಂದು. ಸೊ ದಾಬೇಲಿ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡಿ. ದಾಬೇಲಿ ತಯಾರಿಸೋ ವಿಧಾನ: ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ 2ರಿಂದ 3 ಚಮಚದಷ್ಟು ದಾಬೇಲಿ ಪುಡಿಯನ್ನು ಹಾಕಿ ಹುರಿಯಿರಿ. ನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆ ಸೇರಿಸಿ ಬೆರೆಸಿ ಪೇಸ್ಟ್ ರೀತಿ ಬರುವವರೆಗೂ ಮಗುಚುತ್ತಾ ಅರುಣ ಮೆಣಸಿನ ಪುಡಿ, ಬೇಕಿದ್ದಲ್ಲಿ ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಬೇಯಿಸಿ. ಬಳಿಕ ದಾಳಿಂಬೆ ಬೀಜ, ಕೊತ್ತಂಬರಿ ಸೊಪ್ಪು, ಶೇಂಗಾ ಬೀಜ, ಕಾರ್ನ್ ಮಿಕ್ಸ್ಚರ್, ಸೇಬ್ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿಕೊಂಡು ಉದುರಿಸಿ. ಆ ಬಳಿಕ ಪಾವನ್ನು ಬಿಸಿ ಮಾಡಿಕೊಂಡು ಒಂದು ಬದಿಯಲ್ಲಿ ಸ್ವೀಟ್ ಹಾಗೂ ಇನ್ನೊಂದು ಬದಿಯಲ್ಲಿ ಖಾರ ಚಟ್ನಿಯನ್ನು ಸವರಿ ಮಧ್ಯದಲ್ಲಿ ತಯಾರಿಸಿದ ಮಸಾಲೆ ಹಾಕಿ ಮುಚ್ಚಿಕೊಂಡು ಸೇಬ್ನಲ್ಲಿ ಹೊರಳಿಸಿ ಮತ್ತೊಮ್ಮೆ ಕಾಯಿಸಿ. ಈಗ ರುಚಿಯಾದ ದಾಬೇಲಿ ಸ್ಟ್ರೀಟ್ ಫುಡ್ ಮನೆಯಲ್ಲೇ ತಯಾರು. ಸೊ ಫಸ್ಟ್ ದಾಬೇಲಿ ಆರ್ ವೆಜ್ ಸ್ಟೀಮ್ ಫ್ರೈಡ್ ರೋಲ್. ಹಾಂ, ನೆನಪಾಯ್ತೀಗ ನನಗೆ ಅದರದ್ದು. ಸೊ ಟೇಸ್ಟ್ ನೋಡೋಣವಾ? ಓಕೆ, ತಗೊಳ್ಳಿ. ನೀವು ತೆಗೀರಿ. ಎಸ್. ಸೊ
ಹೇಗಾಗಿದೆ? ಒಳಗೆ ಔಟರ್ ಲೇಯರ್ ಕ್ರಿಸ್ಪ್ ಬಂದಿದೆ, ಒಳಗೆ ಆ ಕ್ರಂಚಿನೆಸ್, ಟೊಮ್ಯಾಟೊದು ಸಾಫ್ಟ್ನೆಸ್, ಈರುಳ್ಳಿದು ಕ್ರಂಚಿನೆಸ್ ಇದೆಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಆ್ಯಂಡ್ ಬೀನ್ಸ್ ಅದರ ಕೂಡ ಒಂದು ಕ್ರಂಚಿನೆಸ್ ಸಿಗ್ತಾ ಇದೆ. ಬಟ್ ಇದಕ್ಕೆ ನೀವು ಹೇಳಿದಾಗೆ ಚಟ್ನಿ ಅಥವಾ ಸಾಸ್ ಕೂಡ ಆಗುತ್ತೆ. ಹೌದು, ಟೊಮ್ಯಾಟೊ ಸಾಸ್ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ದಿದ್ರೆ ಪುದೀನ ಗ್ರೀನ್ ಚಟ್ನಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈವ್ನಿಂಗ್ ಟೀ ಟೈಮ್ಗೆ ಇದು ಒಳ್ಳೆ ಆಗುತ್ತೆ. ಸೊ ನಮ್ಮ ಸ್ಟ್ರೀಟ್ ಫುಡ್ ಸೊ ನೋಡೋದಕ್ಕೆ ವೆರಿ ಕಲರ್ಫುಲ್, ದಾಳಿಂಬೆ ಎಲ್ಲ ಹಾಕಿ ಇಟ್ಟಿದ್ದೀರಿ. ತಗೊಳ್ಳಿ, ಇದನ್ನು ಹೀಗೆ ಫುಲ್ ಹೇಗೆ ತಿನ್ನೋದು? ನಿಮ್ಮ ಹಾಗೆ ಕಿತ್ತೆ ತಿನ್ನುವ. ಸೂಪರ್. ಪಾವ್ ಭಾಜಿ ಅದನ್ನಾದರೆ ಎಲ್ಲಾದರೂ ನಿಂತು ಹಾಗೆ ಸ್ಟಿಲ್ ಇದ್ದು ತಿನ್ನಬೇಕು. ಹೌದು, ಇದು ಸ್ವಲ್ಪ ಪಾವ್ ಭಾಜಿದು ಟೇಸ್ಟ್ ಇದ್ದರೂ ಕೂಡ ಅಂದ್ರೆ ಮಸಾಲ ಮಾತ್ರ ಪಾವ್ ಭಾಜಿ ಟೇಸ್ಟ್ ಅಲ್ಲ. ಹೌದು, ನೀವು ಹೇಳಿದಾಗೆ ಅದರ ಅರೋಮ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ಹೀಗೆ ಪ್ಯಾಕ್ ಮಾಡೋ ಇದು ಎಲ್ಲಾದರೂ ಟ್ರಾವೆಲಿಂಗ್ ಎಲ್ಲ ಹೋಗುವಾಗ ಹಾಗೆ ಇಟ್ಕೊಂಡು ತಿನ್ಬೋದು ಅಲ್ವಾ? ಸೊ ಬಟ್ ದಿಸ್ ಇಸ್ ಟೂ ಗುಡ್. ಯೂಶ್ವಲಿ ನನಗೆ ವಡಾ ಅಷ್ಟು ಇಷ್ಟ ಅನಿಸಲ್ಲ. ದಿಸ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು. ಸೊ ಇದು ಚೆನ್ನಾಗಿದೆ, ವೆರಿ ನೈಸ್, ಸೂಪರ್. ಸೊ ನನಗಂತೂ ಎರಡೂ ಕೂಡ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಸ್ಟ್ರೀಟ್ ಫುಡ್ ಆದರೆ ಇದು ನಿಮ್ಮ ಓನ್ ಇನೋವೇಟಿವ್ ರೆಸಿಪಿ ಆ್ಯಂಡ್ ದಿಸ್ ಇಸ್ ವೆರಿ ನೈಸ್, ಸೂಪರ್. ಸೊ ಒಳ್ಳೆ ಟೇಸ್ಟಿ ಇನೋವೇಟಿವ್ ರೆಸಿಪಿ, ಟೇಸ್ಟಿ ಇನೋವೇಟಿವ್ ಆ್ಯಂಡ್ ಇದು ಸ್ಟ್ರೀಟ್ ಫುಡ್ ಕೂಡ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರೋ ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಸೊ ಒಳ್ಳೆ ರೆಸಿಪಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಳ್ಳೆ ರೆಸಿಪಿ ಹೇಳ್ಕೊಡ್ತೀರಿ. ಟೇಸ್ಟ್ ಹಾಗೆ ಬಾಯಲ್ಲೂ ಕೂಡ ತುಂಬ ಚೆನ್ನಾಗಿ ಹರಿದಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಟಿ ವಿ ನಮ್ಮ ಅಡುಗೆ ಮನೆಯ ಚಮತ್ಕಾರ ಅಂತ ಹೇಳ್ಬೋದು. ಎಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೊ ಎರಡೂ ಕೂಡ ಸಖತ್ತಾಗಿ ಬಂದಿದೆ. ಬಟ್ ದಿಸ್ ಇಸ್ ಟೂ ಗುಡ್. ಯಾಕೆ ಅಂತ ಹೇಳಿದರೆ ಇದು ಇನ್ನೋವೇಟಿವ್ ರೆಸಿಪಿ. ಸೊ ಅವರ ಒಂದು ಇನ್ವೆನ್ಷನ್ ತುಂಬ ಚೆನ್ನಾಗಿ ಬಂದಿದೆ, ವೆರಿ ಟೇಸ್ಟಿ. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.